ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಸರ್ ನಮಸ್ಕಾರ. ನಮಸ್ಕಾರ. ಎಸ್ 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 ಸರ್, ಈಗ ಪೆಟ್ರೋಲ್ ದರ ಏರಿಕೆ ಆದಾಗ ಹೇಳಿಕೊಳ್ತಾ ಇದ್ರು ನಾವು ನಡೆದುಕೊಂಡೇ ಹೋಗ್ತೇವೆ ಅಂತ. ಒಂದು ಒಂದು ಎರಡನೇ ವಿಚಾರ, ಏನೋ ಹಳೆ ಸರ್ಕಾರ ಬಾಂಡ್ ಮೂಲಕ 2 ಲಕ್ಷ ಕೋಟಿ ಸಾಲ ಮಾಡಿಟ್ಟಿತ್ತು, ಹಾಗಾಗಿ ನಾವು ತುಂಬಿಸಿದೆವು ಅಂತ. ಈಗ ಅಡುಗೆ ಅನಿಲ ದಿಢೀರಾಗಿ 25 ರೂಪಾಯಿ ಏರಿಕೆ ಮಾಡಿದ್ದಾರೆ. 1ನೇ ತಾರೀಕಿಗೆ ಪರಿಷ್ಕರಣೆ ಅಂತ ಮೊದಲು ಹೇಳಿದ್ರು, ಆದ್ರೆ ಏಕಾಏಕಿಯಾಗಿ 25 ರೂಪಾಯಿ ಏರಿಕೆ ಆಗಿದೆ. ಈ ಕಷ್ಟ ಕಾಲದಲ್ಲಿ ಸ್ವಲ್ಪ ಆದ್ರೂ ಕಡಿಮೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಏನ್ ಹೇಳ್ತೀರಿ ಸರ್, ನಡ್ಕೊಂಡು ಹೋಗುವವರಿಗೆ ಮತ್ತೆ ಸಾಲ ಮಾಡಿಟ್ಟವರಿಗೆ, ಮತ್ತೆ ಈಗ ಏನೋ 25 ರೂಪಾಯಿ ಏರಿಕೆ ಮಾಡಿದವರಿಗೆ? ಒಂದು ಸರ್ಕಾರ ಜನರ ಒಂದು ತಾಳಿಕೊಳ್ಳುವ ಶಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತಾ ಇದೆ. ತಾಳ್ಮೆಯನ್ನು ಪರೀಕ್ಷೆ ಮಾಡೋದು. ಅಂದ್ರೆ ಎಷ್ಟು ಭಾರ ಹಾಕಿದ್ರೆ ಇವರು ಬೆನ್ನು ಮೂಲೆ ಮುರಿಬಹುದು ಅಂತ ಇನ್ನೂ ಕೂಡ ಅರ್ಥ ಆಗಿಲ್ಲ ಅವರಿಗೆ. ಸೊ ಹಾಗಾಗಿ ನನಗೆ LPG ಒಂದು ಕಡೆಗೆ ಆಯ್ತು, ಡೀಸೆಲ್, ಪೆಟ್ರೋಲ್, ಅಂದ್ರೆ ಇದೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸೇ. ಇದರ ಮೇಲೆ ಕೇಂದ್ರ ಸರ್ಕಾರ ಕನಿಷ್ಠ 40% ಸೆಂಟ್ರಲ್ ಎಕ್ಸೈಸ್ ಇಂಪೋಸ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳು ಒಂದು 20-23% ಅವರು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ 63-64% ಟ್ಯಾಕ್ಸೇ ಆಯ್ತು. ಅಂದ್ರೆ 30-35% ಮಾತ್ರ ಆ ಮೂಲ ಬೆಲೆ. ಅಂದ್ರೆ ಒಂದು 65% ಕೂಡ 2/3 ಕೂಡ ತೆರಿಗೆನೆ. ಮತ್ತೆ ನನಗೆ ಯಾಕೆ ಈ ಸರ್ಕಾರಗಳ ಒಂದು ಫಿನಾನ್ಸ್ ಮ್ಯಾನೇಜ್ಮೆಂಟ್ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋ ಒಟ್ಟು ಎಕ್ಸೈಸ್ ಅಲ್ಲಿ, ಸೆಂಟ್ರಲ್ ಎಕ್ಸೈಸ್ ಅಲ್ಲಿ 85% ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ ಬರ್ತಾ ಇದೆ. ಪೆಟ್ರೋಲ್, ಡೀಸೆಲ್, LPG ಇದೆಲ್ಲ ಸೇರಿ. ಅಂದ್ರೆ ಒಂದೇ ಉತ್ಪನ್ನದಿಂದ 85%, ಒಂದೇ ಉತ್ಪನ್ನದಿಂದ 85% ಸೆಂಟ್ರಲ್ ಎಕ್ಸೈಸ್ ಕಲೆಕ್ಟ್ ಆಗ್ತಾ ಇದೆ. ಮತ್ತೆ ನಮ್ಮ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸಿನ 24% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ ಬರ್ತಾ ಇದೆ. ಅಂದ್ರೆ ಒಂದು ಎಕಾನಮಿಯನ್ನು ಎಷ್ಟು ಕೆಟ್ಟದಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇವರು ತೋರಿಸಿಕೊಡ್ತಾ ಇದ್ದಾರೆ. ಎಷ್ಟು ಕೆಟ್ಟದಾಗಿ ಮ್ಯಾನೇಜ್ ಮಾಡಬಹುದು ಅಂತೇಳಿ. ಯಾರ ಮೂರ್ಖ ಕೂಡ ಇಡೀ ತನ್ನ ಆದಾಯದ ಮೂಲವನ್ನು ಒಂದು ಉತ್ಪನ್ನದ ಮೇಲೆ ಆಧರಿಸುವುದಿಲ್ಲ. ಅದಾಯ್ತು, ಇದು ಒಂದು ಕಡೆಗೆ. ಇದೆಲ್ಲ ನಮಗೆ ಗೊತ್ತಿದೆ, 3 ಹೊತ್ತಿನ ಊಟಕ್ಕೆ ಪರದಾಡುವವರ ಅಲ್ಪ ಸ್ವಲ್ಪ ಆದಾಯವನ್ನು, ಉಳಿತಾಯವನ್ನು ಕಿತ್ತುಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮಲ್ಲಿ ಬಿಲಿಯನರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಅವರ ಸಂಪತ್ತು, ಎಸ್ಪೆಷಲಿ ಆದಾಯ, ಈ 2 ಕೊರೋನಾ ಸಂದರ್ಭದಲ್ಲಿ, ಹಿಂದಿನ ಕೊರೋನಾ ಸಂದರ್ಭದಲ್ಲಿ 35% ಏರಿದೆ. ಈ ಸಂದರ್ಭ 40% ಏರಿದೆ. ಅವ್ರಿಗೇನ್ ತೊಂದರೆ ಆಗಿಲ್ಲ. ಬಟ್ ಈ ಸರ್ಕಾರ ಎಷ್ಟು ಒಂದು ಅಂದ್ರೆ ಸೂಕ್ಷ್ಮತೆ ಇಲ್ಲ, ಜನಸಾಮಾನ್ಯ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಬಿಲಿಯನರ್ಸ್ ಇದೆ, ಅವರ ಸ್ವಾಧೀನ. ನಾನು ಹೇಳೋದು 10% ಜನರಲ್ಲಿ ನಮ್ಮ ದೇಶದ 3/4 ಭಾಗ ಸಂಪತ್ತಿದೆ. ಅವರ ಮೇಲೆ ತೆರಿಗೆ ಹಾಕುವ ಬದಲು 90% ಜನ 3 ಹೊತ್ತಿಗೆ ಪರದಾಡ್ತಾ ಇದಾರಲ್ಲ, ಅವರಲ್ಲಿ ಇರುವ ಅಲ್ಪ ಸ್ವಲ್ಪವನ್ನು ಕಿತ್ತುಕೊಳ್ತಾ ಇದೆ ನಿರ್ದಾಕ್ಷಿಣ್ಯವಾಗಿ. ಇದು ಕೂಡ ಜನರಿಗೆ ಅರ್ಥ ಆಗುದಿಲ್ಲ. ಮತ್ತೆ ಇದರ ವಿರುದ್ಧ ದೊಡ್ಡ ಮಟ್ಟಿಗೆ ಹೋರಾಟ ನಡೆಯುವುದಿಲ್ಲ ಅಂತ ಹೇಳಿದ್ರೆ ಜನರು ಇದಕ್ಕೆ ಯೋಗ್ಯರು ಅಂತ ಅರ್ಥ. ಇಂಥ ಒಂದು ಕೆಟ್ಟ ಸರ್ಕಾರದ ಆಡಳಿತಕ್ಕೆ ದೇ ಆರ್ ಫಿಟ್ ಫಾರ್ ದಟ್. ಯಥಾ ಪ್ರಜಾ ತಥಾ ರಾಜ ಅಂತೇಳಿ ಪ್ರತಿಪಕ್ಷಗಳು ಕೂಡ ಸೈಲೆಂಟ್ ಆಗಿದ್ದಾವೆ. ಅದು ನನಗೆ ಬೇಸರ ಆಗುದು. ಸರ್ಕಾರ ಆಯ್ತಪ್ಪ, ಅದು ಕೆಟ್ಟ ಸರ್ಕಾರ ಅಂತ ಆಗುದು ಯಾವಾಗ ಅಂತ ಹೇಳಿದ್ರೆ ಪ್ರತಿಪಕ್ಷಗಳು ಬೀದಿಗಿಳಿದಾಗ. ಇವರು ಯಾಕೆ ಇಳಿದಿಲ್ಲ ಅಂತ ಹೇಳಿದ್ರೆ, ಈಗ ಇವ್ರದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ GST ವ್ಯಾಪ್ತಿಗೆ ಬಂದಿಲ್ಲ ಅಲ್ವಾ. ಇವರು ಖುಷಿ ಬಂದಾಗ, ಅಂದ್ರೆ ಅವರಷ್ಟು ಅಲ್ಲದಿದ್ರು, ಈಗ ಒಂದು 100 ರೂಪಾಯಿ ಪೆಟ್ರೋಲ್ ಆಗಿದೆ, ಅದರ ಮೇಲೆ 18% ವ್ಯಾಟ್ ಇದ್ರೆ ಪ್ರತಿ ಲೀಟರ್ 18 ರೂಪಾಯಿ ಸಿಗ್ತದೆ ಇವರಿಗೆ. ಅದ್ರ ಬದಲು ಒಂದು ವೇಳೆ ಪೆಟ್ರೋಲ್ ಬೆಲೆ 50 ರೂಪಾಯಿಗೆ ಬಂದ್ರೆ 9 ರೂಪಾಯಿ ಸಿಗುದಲ್ವಾ. ಸೊ ಇವರಿಗೂ ದೊಡ್ಡ ಮಟ್ಟಿನ ಆದಾಯ ಬರ್ತದೆ, ಇದೇ ಮೂಲದಿಂದ ಬರುತ್ತೆ. ಅದಕ್ಕಾಗಿ ಇವರು ಯಾವುದೇ ರೀಜನಲ್ ಪಕ್ಷಗಳಾಗ್ಲಿ, ಕಾಂಗ್ರೆಸ್ ಆಗ್ಲಿ,
ಯಾರು ಕೂಡ ಇದರ ವಿರುದ್ಧ ದೊಡ್ಡ ಮಟ್ಟಿನ ಹೋರಾಟ ಮಾಡೋದಿಲ್ಲ, ನಾಮಕಾಸ್ತೆ ಹೋರಾಟಗಳು. ರಾಜ್ಯಕ್ಕೆ ಬರುವ ಆದಾಯ ಬರುತ್ತೆ ಅಂತ. ಹಾ, ನಾನು ಹೇಳ್ತಾ ಇರೋದು ನಮ್ಮಂತ ಜನಸಾಮಾನ್ಯನ ಪಾರ್ಟಿ ಕಟ್ಟಿಕೊಂಡು ಬೀದಿಗೆ ಬರ್ಲಿಕ್ಕೆ ಆಗ್ತದ? ವಿರೋಧ ಪಕ್ಷಗಳ ಕರ್ತವ್ಯ ಅಲ್ವಾ ಇದು? ಹೌದು ಹೌದು. ಈಗ ಇದೇ ಬಿಜೆಪಿ ಅವತ್ತು 40, 50, 60 ರೂಪಾಯಿ 70 ರೂಪಾಯಿ ಆದಾಗ ಹೇಗೆ ಅವರು ಬೀದಿಗೆ ಬಂದು ಹೋರಾಟ ಮಾಡಿದ್ರು? ಸಿಲಿಂಡರ್ ರಸ್ತೆಗೆ ತಂದು ಅಡುಗೆ ಮಾಡಿದ್ರು. ಸ್ಮೃತಿ ಇರಾನಿ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು. ಇದೇ ನರೇಂದ್ರ ಮೋದಿ ಅವರು ಕೂಡ ಎಷ್ಟು ಜೋರಾಗಿ ಮಾತಾಡಿದ್ರು ಪೆಟ್ರೋಲ್ ಬೆಲೆಗೆ ವಿರುದ್ಧ. ಮಾತಾಡಿದ್ರು. ಅಂತದ್ರಲ್ಲಿ ಈ ವಿರೋಧ ಪಕ್ಷಗಳು ಈಕ್ವಲಿ ರೆಸ್ಪಾನ್ಸಿಬಲ್. ಸರ್ಕಾರ ಎಷ್ಟು ಕೆಟ್ಟ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆಯಲ್ಲ, ಅದನ್ನು ಸಹಿಸಿಕೊಂಡು ಅದರ ವಿರುದ್ಧ ದೊಡ್ಡ ಮಟ್ಟಿನ ಒಂದು ಚಳವಳಿಯನ್ನು ರೂಪಿಸಿಕೊಳ್ಳೋದು ವಿರೋಧ ಪಕ್ಷಗಳ ಜವಾಬ್ದಾರಿ, ಕೇವಲ ಸರ್ಕಾರದ್ದಲ್ಲ. ಈಗ ಒಂದು ವರ್ಸ್ಟ್ ಹಲೋ, ಈ ಮೊದಲು NDA ಸರ್ಕಾರ ಬರುವುದಕ್ಕಿಂತ ಮೊದಲು ಕೂಡ UPA 1, UPA 2 ಎರಡರಲ್ಲೂ ಕೂಡ ಪೆಟ್ರೋಲ್ನ ದರ ಅಥವಾ ಏನು ತೈಲ ದರ ಏರಿಕೆ ಆಗ್ತಾನೆ ಇತ್ತು ಅಂತ ಈಗ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಆಗ ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್, ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ನ ಬೆಲೆ $120 ಹೋಗಿತ್ತು ಒಂದು ಹಂತದಲ್ಲಿ. $120 ಇರುವಾಗ್ಲೂ ಇಲ್ಲಿ ಪೆಟ್ರೋಲ್ ಬೆಲೆ ರೀಚ್ ಆದ್ದು 70 ರಿಂದ 74 ರೂಪಾಯಿಗೆ. ಇದು 2010, 12, 14 ಒಳಗಿನ ಕತೆ ನಾನು ಹೇಳ್ತಾ ಇರೋದು. ಬಟ್ ಈಗ ಇದೇ NDA ಸರ್ಕಾರ ಬಂತಲ್ಲ 2014, 15ರ ಹಂತದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $20 ಇಳಿದಿತ್ತು. $20 ಆ ಸಂದರ್ಭದಲ್ಲಿ ಇವರು ಸೆಂಟ್ರಲ್ ಎಕ್ಸೈಸ್ ಕಡಿಮೆ ಮಾಡೋ ಬದಲು ಏನಂದ್ರೆ ಒಂದು 70-74 ರೂಪಾಯಿ ಇತ್ತು ಆಗ್ಲು ಪೆಟ್ರೋಲ್ ಬೆಲೆ ಇಲ್ಲಿ ಲೀಟರಿಗೆ. ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ 1-2 ರೂಪಾಯಿ ಇಳಿಸಿ ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡಿದ್ರು. ಅಂದ್ರೆ ಇವರು ಡಿಕಂಟ್ರೋಲ್ ಮಾಡಿದ್ದು ಯಾಕೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ ಇಲ್ಲಿ ಬೆಲೆ ಜಾಸ್ತಿ ಆಗ್ಬೇಕು, ಅಲ್ಲಿ ಕಡಿಮೆ ಆದಾಗ ಇಲ್ಲಿ ಕಡಿಮೆ ಆಗ್ಬೇಕು ಅಂತ ಹೇಳಿ ಡಿಕಂಟ್ರೋಲ್ ಮಾಡಿದ್ದು ಇವರು. ಹಲೋ, ಆದ್ರೆ ಇದು ರಿವರ್ಸ್ ಆಗಿದೆ. ಅಲ್ಲಿ ಕಡಿಮೆ ಆಗುವಾಗ್ಲೂ ಇಲ್ಲಿ ಕಡಿಮೆ ಆಗಿಲ್ಲ, ಬಟ್ ಅಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಡಿಕಂಟ್ರೋಲ್ ಅಂತ ಹೇಳ್ತಾರ. ಸೊ ನನ್ನ ಪ್ರಕಾರ ನಾನು ಹೇಳಿದಲ್ಲ, ಇದು ಇಡೀ ನಮ್ಮ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಗೆ ಮಾತ್ರ ಅಲ್ಲ, ದೇಶದ ಆರ್ಥಿಕ ಸ್ಥಿತಿಗೂ ದೊಡ್ಡ ಹೊಡೆತ ಕೊಡ್ತಾ ಇದೆ ಇದು. ಈಗ ಸರ್, ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಸರ್ಕಾರ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅಥವಾ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವಂತವ್ರು ಹೇಳುವಂತದ್ದು, ಅದು UPA 2 ಸರ್ಕಾರದವರು ಏನು 2 ಲಕ್ಷ ಕೋಟಿ ಬಾಂಡ್ ಮೂಲಕ ಸಾಲ ಮಾಡಿಟ್ಟಿದ್ರು. ಸೊ ಆ ಸಾಲವನ್ನು ನಾವು ತೀರಿಸಿದೆವು ಅಂತ. ಮತ್ತು ಏನ್ ಹೇಳ್ತೀರಿ? ಅದು ನೋಡಿ, ಅವರು ಎಷ್ಟೋ ಲಕ್ಷ ಕೋಟಿದ್ದು ಬಾಂಡ್ ಇಶ್ಯೂ ಮಾಡಿದ್ದಾರೆ, ಆಯಿಲ್ ಬಾಂಡ್. ಆ ಆಯಿಲ್ ಬಾಂಡ್ಗಳಲ್ಲಿ ಇವತ್ತು ಮೆಚೂರ್ ಆಗುವಂತದ್ದು ಅಲ್ಪ ಸ್ವಲ್ಪ, ಕೆಲವು ಸಾವಿರ ಕೋಟಿ. ಇನ್ನು ಮೆಚೂರ್ ಆಗ್ಬೇಕಾದ 2024, 25, 26 ಮೆಚೂರ್ ಆಗೋ ಬಾಂಡ್ಗಳಿವೆ. ಅದೆಲ್ಲ ಆಗಿಲ್ಲ. ಇವ್ರದ್ದು ಕತೆ ಗೊತ್ತಲ್ಲ ಬಿಜೆಪಿ ಅವ್ರದ್ದು. ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳುವವರು ಇವ್ರಿಗೆ ಸಾಕಷ್ಟು ಉದಾಹರಣೆ ಇದೆ. ಇವ್ರೇನು ಹಿಂದೆ UPA ಸರ್ಕಾರ ಇರುವಾಗ್ಲೂ ಒಂದು 90% ವಿಲೇಜಸ್ಗೆ ಎಲೆಕ್ಟ್ರಿಸಿಟಿ ಮಾಡಿದ್ರು. ಇವರು ಬಂದು 10% ಫಿನಿಶ್ ಮಾಡಿದ ಕೂಡ ಏನ್ ಹೇಳಿದ್ರು, 100% ಎಲೆಕ್ಟ್ರಿಸಿಟಿ ನಾವೇ ಮಾಡಿದ್ದು ಅಂತ ಹೇಳಿ, ದೇಶಕ್ಕೆ ನಾವೇ ವಿದ್ಯುತ್ ಕೊಟ್ಟದ್ದು ಅಂತ ಹೇಳಿದ್ರು. ಜನಸಾಮಾನ್ಯರಿಗೆ ಏನು ಗೊತ್ತಾಗ್ತೇವೆ ಸ್ವಾಮಿ? ಈಗ ಇದೇ ಆಯಿಲ್ ಬೆಲೆ ಕೂಡ ನೋಡಿ, ಈಗ ಇದು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಆಗಿತ್ತು, ಆದ್ರೂ ಇವರು ಕಡಿಮೆ ಮಾಡಲಿಲ್ಲ, ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡಿದ್ದಾರೆ. ಅದು ಯಾರಿಗೆ ಗೊತ್ತಾಗ್ತದೆ? ಇದು ಯಾರೋ ಓದಿ ಬರ್ದವರು ಅದರ ಬಗ್ಗೆ ಮೀಡಿಯಾ ದಿನನಿತ್ಯ ಮಾತಾಡಿದ್ರೆ ಗೊತ್ತಾಗ್ತದೆ. ಬಟ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟ ಚರ್ಚೆ. ಹಾಗಾಗಿ ಆಯಿಲ್ ಬಾಂಡ್ ಇಶ್ಯೂ ಮಾಡಿದ್ದು ಹೌದು, ಅದೆಲ್ಲವೂ ಈಗ ಮೆಚೂರ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಮೆಚೂರ್ ಆಗ್ತಾ ಇದೆ. ಬಟ್ ಇವರು ಇದೇ ಸಂದರ್ಭದಲ್ಲಿ ಈಗ 2014 ಅಥವಾ 14 ಇಲ್ಲಿವರೆಗೆ ಹೆಚ್ಚು ಕಡಿಮೆ 12 ಲಕ್ಷ ಕೋಟಿ ಸಂಗ್ರಹ ಮಾಡಿದಾರಲ್ಲ. 12 ಲಕ್ಷ ಕೋಟಿ ಸಂಗ್ರಹ ಮಾಡಿದ್ದಾರೆ. ಕನಿಷ್ಠ ನಾನು ಹೇಳ್ತಾ ಇರೋದು. 2019-20 ಇವ್ರದ್ದು ನನ್ನ ಪ್ರಕಾರ 3,32,000 ಕೋಟಿಯಷ್ಟು ರೆವಿನ್ಯೂ ಸಂಗ್ರಹ ಮಾಡಿದ್ದಾರೆ ಸೆಂಟ್ರಲ್ ಎಕ್ಸೈಸ್ ಮೂಲಕ ಒಂದು ವರ್ಷದಲ್ಲಿ. ಸೊ ಹೀಗಾಗಿರುವಾಗ ಅದರಲ್ಲಿ ಇಂದಿನ 1.5 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ.
ಅಥವಾ 12 ಲಕ್ಷ ಕೋಟಿಯಲ್ಲಿ 1.5 ಲಕ್ಷ ಕೋಟಿ ಆಯಿಲ್ ಬಾಂಡ್ ಪೇಮೆಂಟ್ ಮಾಡೋದು ಇವರ ಜವಾಬ್ದಾರಿ ಅಲ್ವಾ? ಹೌದು. ಈಗ ಇವರು ಸರ್ಕಾರಕ್ಕೆ ಬಂದ್ರೆ ಹಿಂದಿನ ಸರ್ಕಾರ ಏನೆಲ್ಲ ಪ್ರಾಮಿಸ್ ಮಾಡಿದ್ರೆ ಅದನ್ನೆಲ್ಲ ಇವರು ಈಡೇರಿಸಬೇಕು. ಇಟ್ ಇಸ್ ದರ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನು ಕೂಡ ಜನರನ್ನು ಮೋಸ ಮಾಡ್ಲಿಕ್ಕೆ ಹೇಳ್ಬೋದು ಬಿಟ್ರೆ ಅವರ ಆಯಿಲ್ ಬಾಂಡ್ ಇದ್ದು 1.5 ಲಕ್ಷ ಕೋಟಿ ಇರಬಹುದು. ಈಗ ಎಸ್ ಆಯಿಲ್ ಬಾಂಡ್ ಇದ್ದೇ ತೀರಿಸಿದ್ರು, ಸಾಲ ತೀರಿಸಿದ್ರು ಅಂತಲೇ ಹೇಳಿಕೊಳ್ಳುವ, ಸಾಲ ತೀರಿಸಿದ ನಂತರ ಆದ್ರೂ ರೇಟ್ ಕಡಿಮೆ ಮಾಡ್ಬೇಕಲ್ಲ ಸರ್? ಅದೇ ನಾನು ಅದರ ಆಯಿಲ್ ಬಾಂಡ್ ಸಾಲ 1.5 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ, 150 ಲಕ್ಷ ಕೋಟಿ ಅಂತ. ನಾನು ಹೇಳಿದಲ್ಲ 12 ಲಕ್ಷ ಕೋಟಿ ಇವರು ಸಂಗ್ರಹ ಮಾಡಿದ, ಅದನ್ನು ಸೆಟ್ಲ್ ಮಾಡಿದ ನಂತರ ಆದ್ರೂ ಇವರು ಇಳಿಸ್ಬೇಕಲ್ವಾ? ಇವರು ಇಳಿಸುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವರು ಆಕ್ಚುಲಿ ಎಲ್ಲಿಂದ ತೆರಿಗೆ ಸಂಗ್ರಹ ಮಾಡ್ಬೇಕು ಅಲ್ಲಿಂದ ಮಾಡ್ತಾ ಇಲ್ಲ. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರು. ಸಾಧಾರಣ 30% ಇಂದ 22% 15 ಹೊಸತಾಗಿ ಆರಂಭಿಸುವ ಕೈಗಾರಿಕೆಗಳಿಗೆ 15% ಇಳಿಸಿದ್ರು. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಯ್ತು. ಹೌದು, ಕಡಿಮೆ ಮಾಡಿದ್ರು. ಇದೇ ನಾನು ಹೇಳ್ದಲ್ಲ, ಇಷ್ಟು ದೊಡ್ಡ ಬಿಲಿಯನರ್ಸ್ ಇದ್ದಾರೆ. ಚೀನಾ ಬಿಟ್ಟರೆ ನಮ್ಮಲ್ಲಿ ಅತಿ ಹೆಚ್ಚು ಬಿಲಿಯನರ್ಸ್ ಇರೋದು. ಇವರ ಸಂಪತ್ತು ದಿನದಿಂದ ದಿನಕ್ಕೆ ಹಲವು ಕೋಟಿಗಳಲ್ಲಿ ಏರ್ತಾ ಇದೆ. ಅದರ ಮೇಲೆ ಕನಿಷ್ಠ ಒಂದು 2% ಟ್ಯಾಕ್ಸ್ ಹಾಕಿದ್ರೆ ಈ ಬಡವರ ಮೇಲೆ ಇಷ್ಟೆಲ್ಲ ಟ್ಯಾಕ್ಸ್ ಹಾಕುವ ಅಗತ್ಯನೇ ಇಲ್ಲ. ಖಂಡಿತ ಖಂಡಿತ ಖಂಡಿತ. ಸೊ ಇದು ನಾನು ಹೇಳ್ದಲ್ಲ, ಜನರಿಗೆ ಈಗ ಅವರ ಭಕ್ತರು, ಅವರ ಫಾಲೋವರ್ಸ್ ಯಾರೇ ಇರಲಿ, ಇಷ್ಟು ಮೂರ್ಖರಿತಾರ? ಅವರದ್ದೇ ಸರ್ಕಾರ ಅವರನ್ನು ಇಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದೆ, ದಿನ ಟ್ಯಾಕ್ಸ್ ಹಾಕಿ ಹಾಕಿ. ಅದು ಅರ್ಥ ಆಗುದಿಲ್ಲ. ಅದರ ಬದಲು ಭಜನೆ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ, ಸೊ ದೇ ಆರ್ ಫಿಟ್ ಫಾರ್ ದಟ್. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹೌದು ಸರ್, ಎಸ್ ಖಂಡಿತ. ಇದು ನಾನು ಹೇಳ್ದು, ನಮ್ಮಂತ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಭಕ್ತರಾಗಬಾರ್ದು. ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ, ಬಿಜೆಪಿ, ಕಾಂಗ್ರೆಸ್, ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳ ರೀತಿ ಇರ್ಬೇಕು ಅಂತ ಇದ್ರೆ ಅವರು ಸದಾ ಸರ್ಕಾರದ ಮೇಲೆ ವಿಮರ್ಶೆ ಮಾಡ್ತಾನೆ ಇರ್ಬೇಕು, ಪ್ರತಿ ಪಾಲಿಸಿಯನ್ನು. ಅದು ಬಿಟ್ಟು ಅದನ್ನು ಸರ್ಕಾರದ ಪಾಲಿಸಿಯನ್ನು ಪ್ರಸಾದ ಅಂತ ಸ್ವೀಕರಿಸಿದ್ರೆ ಇದೇ ಆಗುದು. ಅವರಿಗೆ ಗೊತ್ತಾಗಿದೆ, ನಾಯಕರಿಗೆ ಗೊತ್ತಾಗಿದೆ. ನಾವು ಏನು ಮಾಡಿದ್ರು ನಮಗೊಂದಿಷ್ಟು ಜನ ಭಕ್ತರಿದ್ದಾರೆ, ಅವರು ದಿನ ನಮ್ಮ ಬಗ್ಗೆ ಡಂಬಡಿ ಬಾರಿಸ್ತಾ ಇರ್ತಾರೆ. ಇವರನ್ನು ಪ್ರಯೋಗದ ಬಲಿಪಶುಗಳನ್ನಾಗಿ ಮಾಡಬಹುದು ಅಂತ ಗೊತ್ತಾಗಿದೆ, ಮಾಡ್ತಾ ಇದ್ದಾರೆ ಅವರು. ಎಸ್ ಸರ್, ಎಸ್ ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.